ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯ್ ಅವರಿಗೆ ಶೂ ಎಸೆಯಲು ಯತ್ನಿಸಿ ಅವಮಾನಿಸಿದ ಹಿರಿಯ ವಕೀಲ್ ರಾಕೇಶ್ ಕಿಶೋರ್ ಇವರ ಸಂವಿಧಾನ ವಿರೋಧಿ ಕೃತ್ಯವನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸದಾಶಿವ್ ಪಡುಬಿದ್ರೆ ಮಾತನಾಡಿ, ಇದೊಂದು ಪ್ರಜಾಪ್ರಭುತ್ವಕ್ಕೆ ಕಪ್ಪು ಚುಕ್ಕೆಯಾಗಿದೆ. ಈತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಅಧಿಕಾರ ವಹಿಸಿಕೊಂಡ ದಿನನೇ ಅವರ ಮೇಲೆ ಕೆಲವೊಂದು ಶಕ್ತಿಗಳು ಒಂಥರ ಪ್ರಯತ್ನ ಪಟ್ಟಿದ್ದು. ಇದರ ಹಿಂದೆ ಅವರು ಮಾಡಿದ ಈ ಏನಿದೆ ಅದರ ಹಿಂದೆ ಜನಗಳಿದ್ದಾರೆ. ಅವರಿಗೆ ಕುಮ್ಮಕ್ಕು ಕೊಟ್ಟು ಇದು ಆಗಿದೆ. ಇದು ಪೂರ್ವಗ್ರಹ ಪೀಡಿತವಾದಂಥ ಕ್ರಮ ಅಂತ ನನಗೆ ಅನಿಸ್ತಾ ಇದೆ. ಇವರು ಯಾರೇ ಇದ್ದರೂ ಅವರನ್ನು ಇಂಥ ಒಂದು ನ್ಯಾಯಾಂಗ ವ್ಯವಸ್ಥೆ ಮರ್ಯಾದೆಗಳು, ಸಾಮಾನ್ಯ ಜನ ನ್ಯಾಯಾಂಗ ವ್ಯವಸ್ಥೆ ಅಂದರೆ ಒಂದು ಯಾವುದೋ ಒಂದು ಜಡ್ಜ್ಮೆಂಟ್ ಬಂದರೆ ಅದಕ್ಕೆ ಸಂಬಂಧಿಸ್ತಾರೆ. ಇಲ್ಲಂದ್ರೆ ಅವರು ಮೇಲೆ ಮುಂದಿನ ಕೋರ್ಟ್ಗೆ ಹೋಗ್ಬೋದು. ಆದರೆ ಅದೇ ಕೋರ್ಟಲ್ಲಿ ವಕೀಲಿಕೆ ಮಾಡುತ್ತಿದ್ದಂಥ ಒಬ್ಬ ವಕೀಲ ಅವರ ನ್ಯಾಯಾಧೀಶರ ಮೇಲೆ ಅಟ್ಯಾಕ್ ಮಾಡೋದಂದರೆ ಅದು ನಮ್ಮ ಭಾರತ ದೇಶ ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕೀಗ. ಆದ್ದರಿಂದ ಇದನ್ನು ನಾವು ಎಲ್ಲ ದೇಶವನ್ನು ಪ್ರೇಮಿಸುವಂತಹ ಎಲ್ಲ ಜನಗಳು. ಸಾಮರಸ್ಯ ವೇದಿಕೆ ಜಿಲ್ಲಾಧ್ಯಕ್ಷ ಮಂಜುಳಾ ನಾಯಕ್ ಮಾತನಾಡಿ, ಗವಾಯಿ ಅವರಿಗೆ ಅವಮಾನ ಮಾಡಿದ್ದಲ್ಲ, ಸಂವಿಧಾನಕ್ಕೆ ಮಾಡಿರೋ ಅವಮಾನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಕಳ ತಾಲೂಕಿನಲ್ಲಿ ಕಾರ್ಕಳ ತಾಲೂಕಿನ ಒಂದು ಪರಶುರಾಮನ ಮೂರ್ತಿಯನ್ನು ಅಲ್ಲಿ ಸಹ ತುಂಬಾ ಆ ದೇವರಿಗೇನೆ ಅವರು ಅವಮಾನ ಮಾಡಿದ್ದಾರೆ. ಅಲ್ಲಿ ಸಹ ನೀವು ಬಂದು ಏನು ಒಂದು ಕ್ರಮ ಕೈಗೊಳ್ತೀರಾ ನೋಡುವ. ಇದೇ ನಿಮ್ಮ ಬಿಜೆಪಿ ಶಾಸಕರಾದ ಸುನೀಲ್ ಕುಮಾರ್ ಅವರನ್ನು ಮಾಡಿದಂತ ದೊಡ್ಡ ಒಂದು ತಪ್ಪು ಮಾಡಿದ್ದಾರೆ. ನೀವು ಅಲ್ಲಿ ಬನ್ನಿ ಸಹ, ಅಲ್ಲಿ ಬಂದು ನೀವು ಯಾವ ರೀತಿಯ ನಿಮ್ಮ ಒಂದು ಬೇಜಾರಾಗ್ಲಿ, ನಿಮ್ಮ ಒಂದು ದರ್ಪವನ್ನು ತೋರಿಸ್ತೀರಾ. ಇಲ್ಲಿ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಗೆ ಬನ್ನಿ ಅಂತ ನಾನು ಇವತ್ತು ಅವರನ್ನು ಕರೀತಾ ಇದ್ದೇನೆ. ಯಾಕೆಂದ್ರೆ ಇದೆಲ್ಲ ಅವ್ರು ಮಾಡಿದ ಅವಮಾನ ಎಲ್ಲರೂ ಎನಿಸ್ಬೋದು. ಅವ್ರನ್ನ ಒಳ್ಳೆ ಈಗ ಎಲ್ಲಿ ಹೋದ್ರು ಎಲ್ಲ ದೊಡ್ಡ ದೊಡ್ಡ ಪ್ರತಿಭಟನೆಕಾರರಿದ್ರು. ಅದೇ ಈ ಸ್ಥಳದಲ್ಲಿ ಗವಾಯಿ ಅವರ ಸ್ಥಳದಲ್ಲಿ ಗವಾಯಿ ಅವರನ್ನು ಬಿಟ್ಟು ರಹೀಮ್ ಆಗ್ಲಿ ಡಿಸೋಜ ಆಗ್ಲಿ ಇದ್ದಿದ್ರೆ ಇವ್ರು ಸುಮ್ಮನೆ ಕುತ್ಕೊಳ್ತಿದ್ರ? ಎಲ್ಲ ಹೇಳ್ತಿದ್ರು. ಎಲ್ಲಿ ಅತ್ತಾಳ ಸುತ್ತಾಳ ಪಾತಾಳದಿಂದ ಇದ್ದ ಎಲ್ಲ ಸಂಘ ಪರಿವಾರದವರಾಗ್ಲಿ ಅಥವಾ ಎಲ್ಲ ಸಂಘಟನೆಯವರು ಎಲ್ಲರೂ ಬರ್ತಾ ಇದ್ರು. ಎಲ್ಲ ಒಂದೊಂದು ಧ್ವಜ ಇಟ್ಕೊಂಡು ಅವರನ್ನು ವಿರುದ್ಧ ಎಲ್ಲ ನಮ್ಮ ಇಡೀ ದೇಶನ್ನೇ ಇದು ಮಾಡ್ತಿದ್ರು ಬಂದೀಗ. ಆದ್ರೆ ಇವತ್ತು ಯಾರು ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಇದು ಒಂದು ದಲಿತರಿಗೆ ಒಂದು ಮಾಡಿದ ನೀವು ಅವಮಾನ. ಅಂದ್ರೆ ನಿಮ್ಮ ಪ್ರಕಾರ ದಲಿತರಂದ್ರೆ ನಿಮ್ಮ ಪ್ರಕಾರ ಅವರು ಜನ ಅಲ್ಲ ಅಂತ ನೀವು ಎನಿಸಿದ್ದೀರಾ? ಈ ವೇಳೆ ಕರ್ನಾಟಕ ಮೀಸಲಾತಿ ಒಕ್ಕೂಟದ ರಾಜ್ಯ ಸಮಿತಿ ಸಂಚಾಲಕರಾದ ಸುಭಾಷ್ ಎಚ್, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಘು ಕೆ ಎಕ್ಕಾರ್, ಕೃಷ್ಣಾನಂದ್ ಬಿ, ಜಿಲ್ಲಾ ಮಹಿಳಾ ಸಂಚಾಲಕಿ ಸರೋಜಿನಿ ಬಂಟ್ವಾಳ, ದಲಿತ ಕಮಂಡಳಿ ಜಿಲ್ಲಾ ಸಂಚಾಲಕ ಕಮಲಾಕ್ಷ ಬಜಾಲ್, ಕಾಂಗ್ರೆಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾದ ದಿನೇಶ್ ಮೂಳೂರು ಮೊದಲಾದವರು ಭಾಗವಹಿಸಿದ್ದರು. ನಾಗೇಶ್ ಕಾವೂರು, ವಿಫೋ ನ್ಯೂಸ್, ಮಂಗಳೂರು.